ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಿಂದ ಯಾವ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ನಾವು ಆಯುರ್ವೇದದಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನುವಂತಹ ಬಗ್ಗೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ತಜ್ಞ ವೈದ್ಯರುಗಳು ಬಂದು ಇಲ್ಲಿ ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಋತುಬಂಧ ಅನ್ನುವಂಥ ಒಂದು ವಿಷಯದ ಕುರಿತಾಗಿ ಮಾಹಿತಿಯನ್ನ ನೀಡೋದಕ್ಕೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿನ ಉಪವೈದ್ಯಕೀಯ ಅಧೀಕ್ಷಕರು ಹಾಗೆ ಪ್ರಸೂತಿ ತಂತ್ರ ಹಾಗೂ ಸ್ತ್ರೀರೋಗ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಆಶಾ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಹೇಳಿದ ಹಾಗೆ ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ನಮಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅನ್ನುವಂಥ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಬಂದಿದ್ದೀರಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಋತುಬಂಧ ಅನ್ನುವಂತಹ ವಿಚಾರದ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದೀರಿ. ಮೊದಲಿಗೆ ಋತುಬಂಧ ಅಂದ್ರೆ ಏನು ಅನ್ನುವಂಥದ್ದು ನೋಡಿ, ಈಗ ಸಾಮಾನ್ಯವಾಗಿ ಋತುಬಂಧ ಅಂದರೆ ಮಧ್ಯ ವಯಸ್ಸಿನ ನಂತರ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಆ ಋತುಚಕ್ರ ನಿಂತು ಹೋಗುವಂಥ ಏನು ಪ್ರಕ್ರಿಯೆ ಇದೆ ಅದು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ. ಸೊ ಅದನ್ನು ಋತುಬಂಧ ಅಂತ ಹೇಳ್ತೇವೆ. ಸೊ ಏನಾಗ್ತದೆ ಅಂದರೆ ಋತುಚಕ್ರದಲ್ಲಿ ಏನಾಗ್ತದೆ ಅಂದರೆ ಪ್ರತಿ ತಿಂಗಳು ಸಹ ಅಂಡಾಶಯದಲ್ಲಿ ಹಾಗೂ ಗರ್ಭಾಶಯದಲ್ಲಿ ಎರಡರಲ್ಲಿ ಸಹ ಸಂತಾನೋತ್ಪತ್ತಿ ಕ್ರಿಯೆಗೆ ಏನೆಲ್ಲ ಬದಲಾವಣೆಗಳು ಬೇಕು ಅದು ನಡೀತಾ ಇರ್ತದೆ ಋತುಚಕ್ರದಲ್ಲಿ. ಸೊ ಈ ಋತುಬಂಧ ಆ ವಯಸ್ಸು ಸಹಜವಾಗಿ ಆ ಬದಲಾವಣೆಗಳು ನಿಂತು ಹೋಗುವಂಥ ಪ್ರಕ್ರಿಯೆ. ಈಗ ಅಂಡಾಶಯದಲ್ಲಿ ಹಾಗೆ ಗರ್ಭಾಶಯದಲ್ಲಿ ಏನು ಬದಲಾವಣೆಗಳು ಆಗ್ತಾ ಇರ್ತದೆ ಸಹಜವಾಗಿ ಅದು ನಿಧಾನವಾಗಿ ನಿಂತು ಹೋಗುವಂಥ ಪ್ರಕ್ರಿಯೆಗೆ ಋತುಬಂಧ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಹೇಗೆ ಏನಾಗ್ತದೆ ಅಂತ ಹೇಳಿದರೆ, ಅಂಡಾಶಯದಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಒಂದು ಅಂಡ ಬಿಡುಗಡೆ ಆಗುವಂಥದ್ದು. ಸೊ ಅದನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಗರ್ಭಾಶಯದಲ್ಲಿ ಬದಲಾವಣೆಗಳು ಆಗುವಂಥದ್ದು. ಅಂಡಾಶಯವೇ ಕ್ರಿಯಾಶೀಲತೆಯನ್ನು ಕಳ್ಕೊಳ್ಳುವಾಗ ಸೊ ಗರ್ಭಕೋಶದಲ್ಲಿ ಸಹ ಆ ಬದಲಾವಣೆಗಳು ನಿಂತು ಹೋಗುತ್ತೆ. ಸೊ ಅಂಡಾಶಯದಲ್ಲಿ ಅದರದ್ದು ಕ್ರಿಯೇಟಿವಿಟಿ ಏನಿದೆ ಅಥವಾ ಅದರದ್ದು ಆ್ಯಕ್ಟಿವಿಟಿ ಏನಿದೆ ಕ್ರಿಯಾಶೀಲತೆ ಅಂತ ಹೇಳ್ತೇವೆ ಅದು ನಿಧಾನವಾಗಿ ನಿಂತು ಹೋಗುವಂಥದ್ದು. ಸೊ ಹಾಗೆಯೇ ಅದಕ್ಕೆ ಹೊಂದಿಕೊಂಡು ಗರ್ಭಾಶಯದಲ್ಲಿ ಚೇಂಜಸ್ ಆಗೋದ್ರಿಂದ ಸೊ ಈ ಅಂಡಾಶಯದ ಕ್ರಿಯೆ ನಿಂತು ಹೋದ ಮೇಲೆ ಗರ್ಭಾಶಯವು ಸಹ ತನ್ನ ಕ್ರಿಯೆಯನ್ನು ನಿಲ್ಲಿಸಿಬಿಡ್ತದೆ. ಸೊ ಅದನ್ನು ಋತುಬಂಧ ಅಂತ ಹೇಳ್ತಾರೆ. ಋತುಬಂಧ ಇದು ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುವಂಥದ್ದು? ಸಾಧಾರಣವಾಗಿ ನಾನು ಆವಾಗಲೇ ಹೇಳಿದಾಗೆ ಮಧ್ಯ ವಯಸ್ಸಿನ ನಂತರ ಅಂತ ಹೇಳ್ತಾರೆ. ಸೊ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ತದ್ವರ್ಷಾತ್ ದ್ವಾದಶಾತ್ ಊರ್ಧ್ವಂ ಯಾತಿ ಪಂಚಾಶತಃ ಕ್ಷಯಂ ಅಂತ ಹೇಳಿದ್ದಾರೆ. ಅಂದರೆ 12 ವಯಸ್ಸಿನಿಂದ 50 ವಯಸ್ಸಿನ ನಡುವೆ ಈ ಕ್ರಿಯೆ ನಡೆಯುವಂಥದ್ದು. ಸೊ 50 ವರ್ಷದ ನಂತರ ಇದು ತಾನಾಗಿಯೇ ಅದು ಸಹಜವಾಗಿ ನಿಂತು ಹೋಗ್ತದೆ ಅಂತ ಹೇಳಿದ್ದಾರೆ. ಬಟ್ ಈಗ ನಾವು ಈಗಿನ ಸಮಾಜದಲ್ಲಿ ನಾವು ನೋಡುವಾಗ ಪ್ರಥಮವಾಗಿ ಆಗುವಂಥ ಇದು ರಜದರ್ಶನ ಏನಿದೆ, ಋತುಸ್ರಾವ ಏನಿದೆ ಅದೀಗ ನಮಗೆ ಬೇಗ ಮಕ್ಕಳಲ್ಲಿ ನಾವು ತುಂಬ ಬೇಗ ಕಾಣಿಸ್ಕೊಳ್ತಾ ಇದೆ. ಸೊ 8, 9, 10 ವರ್ಷಕ್ಕೆ ಕಾಣಿಸ್ಕೊಳ್ತಾ ಇರೋದ್ರಿಂದ ಸೊ ಈಗ ಏನಾಗ್ತಾ ಇದೆ ಅಂದರೆ ಒಂದು 40 ವಯಸ್ಸಾಗುವಾಗ 40 ವಯಸ್ಸಿನ ನಂತರ ಅದು ಸಹಜವಾಗಿ ನಿಂತು ಹೋಗ್ತಾ ಇದೆ. ಸೊ ಹಾಗಾಗಿ ಈಗ ನಾವು ಆ 50 ವರ್ಷ ಅಂತ ಹೇಳಿ ಅದನ್ನು ಪರಿಗಣಿಸ್ತಾ ಇಲ್ಲ. ಸೊ ಅದನ್ನು 40 ವಯಸ್ಸಿನ ನಂತರ ಯಾವಾಗಾದರೆ ಸಹ ಅದು ಸಾಮಾನ್ಯವಾಗಿ ಸಹಜವಾಗಿ ಆಗ್ತಾ ಇರುವಂಥ ಒಂದು ಬದಲಾವಣೆ ಅಂತ ತಿಳ್ಕೊಳ್ಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಈಗ ಬೇಗ ಆಗ್ತಾ ಇದೆ ಅಂತ, ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣ ಇದೆಯಾ? ಈಗ ನೋಡಿ, ನಮ್ಮ ಈಗಿನ ಜೀವನ ಶೈಲಿ ಏನಿದೆ ನೀವು ನೋಡಿರ್ಬೋದು, ಚಿಕ್ಕ ಮಕ್ಕಳಲ್ಲೇ ನಾವು ಅವರಿಗೆ ತುಂಬ ಗ್ಯಾಜೆಟ್ಸಿಗೆಲ್ಲ ಅಡಿಕ್ಟ್ ಆಗಿರುವಂಥದ್ದು. ಸೊ ಆ ಮೀಡಿಯಾಗಳಲ್ಲಿ ಬರುವಂಥ ಎಲ್ಲ ಪ್ರಚೋದಿತ ದೃಶ್ಯ ಏನಿರ್ತದೆ ಅದೆಲ್ಲ ಅವರ ದೇಹದಲ್ಲಿ ಮನಸ್ಸಿನಲ್ಲಿ ಪರಿಣಾಮ ಬೀರ್ತದೆ. ಹಾಗೆಯೇ ನಾವು ಅವರಿಗೆ ಕೊಡುತ್ತಿರುವಂಥ ಆಹಾರ ಈಗ ನಾವು ನೋಡಿ ಈಗ ಅದು ಸಸ್ಯಾಹಾರ ಇರ್ಬೋದು ಅಥವಾ ಮಾಂಸಾಹಾರ ಇರ್ಬೋದು, ಎಲ್ಲದರಲ್ಲಿ ಸಹ ನಾವು ಒಂದು ಈ ರಸಾಯನಯುಕ್ತ ಆಹಾರವನ್ನೇ ನಾವು ನೋಡ್ತಾ ಇದ್ದೇವೆ. ಈ ಯಾವುದೇ ಈವನ್ ವೆಜಿಟೇಬಲ್ಸ್ ಅಂತ ನಾವೇನು ಹೇಳ್ತೇವೆ ಅದಕ್ಕೆ ಎಲ್ಲದಕ್ಕೆ ಪೆಸ್ಟಿಸೈಡ್ಸ್ ಅಥವಾ ಈ ಕ್ರಿಮಿನಾಶಕಗಳು ಅದನ್ನೆಲ್ಲ ಹಾಕದೆ ಅದನ್ನು ಬೆಳೆಸೋದೇ ಇಲ್ಲ. ಹಾಗೆಯೇ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹೂ ಬಿಡುವಾಗಲೇ ಅದಕ್ಕೆ ಪೆಸ್ಟಿಸೈಡ್ಸ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಯಿತಾ? ಹಾಗೆಯೇ ಇದು ವ್ಯವಸಾಯವನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಅದಕ್ಕೆ ಸಹ ಕೆಲವೊಂದು ಹಾರ್ಮೋನ್ಗಳನ್ನು ಸಹ ಸ್ಪ್ರೇ ಮಾಡ್ತಾರೆ. ಸೊ ಅಂಥ ಹಣ್ಣು ತರಕಾರಿಯನ್ನು ತಿಂದ ಮಕ್ಕಳು
ಸೊ ನ್ಯಾಚುರಲಿ ಅವ್ರಿಗೆ ಏನಾಗ್ತದೆ ಬೇಗ ಇದು ಮೆನಾರ್ಕೆ ಅಂತ ಹೇಳ್ತಾರೆ. ಸೊ ಬೇಗ ಅದು ಕಾಣಿಸ್ಕೊಳ್ತದೆ. ಹಾಗೇನೆ ನಾವೀಗ ಮಾಂಸಾಹಾರನ ನೋಡಿದ್ರು ಸಹ ಯಾರನ್ನ ದೂರಿ ಹೇಳೋದಲ್ಲ, ಬಟ್ ಈಗ ನಾವು ಫಾರ್ಮ್ ಕೋಳಿ ಅಂತ ಹೇಳ್ತೇವೆ. ಸೊ ಅದಕ್ಕೆ ಸಹ ಅದರ ಆಹಾರದಲ್ಲೇ ಸೇರಿಸಿ ಕೊಟ್ಟಿರ್ತಾರೆ ಏನೋ ಒಂದು ರಸಾಯನ ಅಥವಾ ಹಾರ್ಮೋನ್ಗಳು. ಸೊ ಅಂಥ ಇದನ್ನು ತಿಂದಾಗ ಮಕ್ಕಳು, ಸೊ ಅವರಲ್ಲಿ ಆ ಬೆಳವಣಿಗೆಗಳು ಬೇಗ ಕಾಣಿಸ್ಕೊಳ್ತದೆ. ಆ ರೀತಿಯಾಗಿ ಡಾಕ್ಟರ್, ನಾವು ಮೆನೋಪಾಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ಈಗ ಒಂದು ಮೆನಾರ್ಕೆ ನೀವು ಹೇಳಿದ್ರಿ. ಈಗಿನ ಮಕ್ಕಳಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಸಲ ಆ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗಿ ಮಿಡ್ಲಲ್ಲಿ ಸ್ಟಾಪ್ ಆಗಿ ಮತ್ತೆ ಇನ್ನೊಂದು ಈಗ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರೋದು ಅದು ಒಂದು ಸಾಮಾನ್ಯವಾಗಿ ನಮಗೆ ಈಗ ನಮ್ಮ OPDಯಲ್ಲಿ ಸಹ ನಾವು ತುಂಬಾ ಮಕ್ಕಳಲ್ಲಿ ಕಾಣಿಸ್ತಿದ್ದೇವೆ. ಅದು PCOD ಅಂತ ಒಂದು ಸಮಸ್ಯೆ, ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಯಾಕಂದ್ರೆ ನಾನು ಆವಾಗಲೇ ಹೇಳಿದಾಗೆ ನೋಡಿ, ಅವರು ಮೆನಾರಿಕೆಗೆ ಬರುವಾಗಲೇ ನಾವು ಅವರಿಗೆ ಅಂಥ ಆಹಾರಗಳನ್ನು ಕೊಟ್ಟಿರ್ತೇವೆ, ಅರ್ಥ ಆಯ್ತಾ? ಸೊ ಅದರಲ್ಲಿ ಏನಾಗ್ತದೆ, ಅದರಲ್ಲಿ ಫೀಮೇಲ್ ಹಾರ್ಮೋನ್ಸ್ ಇರ್ಬೋದು, ಮೇಲ್ ಹಾರ್ಮೋನ್ಸ್ ಇರ್ಬೋದು. ಅವರು ಇದರಲ್ಲಿ ಹಣ್ಣು ತರಕಾರಿ ಮಾಂಸಗಳು ಅದನ್ನೆಲ್ಲ ಬೆಳೆಸುವಾಗ ಸೊ ಆ ಥರ ಯಾವುದೇ ಥರದ ಸ್ಟೀರಾಯ್ಡ್ಸ್ ಎಲ್ಲ ಅಥವಾ ಹಾರ್ಮೋನ್ಸನ್ನು ಅವರು ಯೂಸ್ ಮಾಡಿರ್ಬೋದು. ಸೊ ಅದರಿಂದಾಗಿ ಏನಾಗ್ತದೆ, ಒಂದು ಸಲಕ್ಕೆ ಅವರ ಗ್ರೋತ್ ತುಂಬ ಕಾಣಿಸ್ಕೊಳ್ತದೆ. ಆಮೇಲೆ ಅದಕ್ಕೆ ವಿರುದ್ಧವಾಗಿ ಆ ರಸಾಯನಗಳೆಲ್ಲ ಕೆಲಸ ಮಾಡೋದ್ರಿಂದ ಸೊ ಅಂಡಾಶಯದಲ್ಲಿ ಕೆಲವೊಂದು ಚೇಂಜಸ್ ಆಗ್ತದೆ, ಬದಲಾವಣೆಗಳಾಗ್ತದೆ. ಈ ರಾಸಾಯನಿಕಗಳಿಂದಾಗಿ ಅಂಡಾಶಯದಲ್ಲಿ ಬದಲಾವಣೆಗಳಾಗೋದು. ಅದೇನಾಗ್ತದೆ ಅಂದರೆ ಪ್ರತಿ ತಿಂಗಳು ಅಂಡ ಬಿಡುಗಡೆ ಆಗದೆ ಅಲ್ಲಿ ಒಂದು ಚಿಕ್ಕ ಚಿಕ್ಕ ನೀರುಗುಳ್ಳೆಗಳ ಥರ ಬದಲಾವಣೆ ಆಗುತ್ತೆ. ಸೊ ಅದರಿಂದಾಗಿ ಅದಕ್ಕೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ಅವರ ಜೀವನ ಶೈಲಿಯಲ್ಲಿ ಅವರು ಬದಲಾವಣೆ ಮಾಡಿಕೊಳ್ಳೇಬೇಕು. ಇಲ್ಲಾದರೆ ನಾನು ಮುಂದೆ ಹೇಳಲಿಕ್ಕಿದ್ದೇನೆ, ಅಕಾಲಿಕ ಋತುಬಂಧ ಅಂತ ಹೇಳ್ತೇವೆ. ಅಂದರೆ ಬೇಗ ಆಗುವಂಥದ್ದು ಮೆನೋಪಾಸ್ ಏನಿದೆ ಅದು ಬೇಗ 40 ವರ್ಷಕ್ಕಿಂತ ಮುಂಚೆನೇ ಆಗುವಂಥದ್ದು. ಯಾಕಂದರೆ ಆಲ್ರೆಡಿ ಅವರ ಅಂಡಾಶಯದಲ್ಲಿ ಆ ಅಂಡ ಬಿಡುಗಡೆ ಮಾಡುವಂಥ ಫಾಲಿಕಲ್ಸ್ ಅಂತ ಹೇಳ್ತೇವೆ, ಅದೆಲ್ಲ ವೇಸ್ಟ್ ಆಗಿರ್ತದೆ. ಸೊ ಹಾಗಾಗಿ ಅದರಿಂದಾಗಿ ಅಂಡ ಬಿಡುಗಡೆ ಆಗದೆ ಏನು ಋತುಬಂಧದಲ್ಲಿ ಏನು ಲಕ್ಷಣಗಳು ಕಾಣಿಸ್ಕೊಳ್ತವೆ ಅದು ಅವರಿಗೆ ಬೇಗ ಕಾಣಿಸ್ಕೊಳ್ತೇವೆ. ಅದಕ್ಕೆ ಅಕಾಲಿಕ ಋತುಬಂಧ ಅಂತ ಹೇಳ್ತೇವೆ. ಅದನ್ನು ಪುನಃ ನಾವು ಮಾತಾಡಲಿಕ್ಕಿದೆ, ಅದನ್ನು ನಾನು ಹೇಳ್ತೀನಿ. ಖಂಡಿತವಾಗಿಯೂ ಡಾಕ್ಟರ್. ಡಾಕ್ಟರ್, ಈ ಋತುಬಂಧ ಅಂದರೆ ಏನು, ಅದರ ಒಂದು ಯಾವ ವಯಸ್ಸಿನಲ್ಲಿ ಅದಾಗುತ್ತೆ ಅಂತ ನೀವು ಹೇಳಿದ್ರಿ. ಇನ್ನು ಯಾವೆಲ್ಲ ಲಕ್ಷಣಗಳು ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು? ಇದರಲ್ಲಿ ಮೊದಲಿಗೆ ಅನಿಯಮಿತ ರಕ್ತಸ್ರಾವ ಅಂತ ಹೇಳ್ತೇವೆ. ಅನಿಯಮಿತ ಅಂತ ಹೇಳಿದರೆ ಈಗ ಬೇಗನೂ ಆಗ್ಬೋದು, ಎವ್ರಿ 15 ದಿವಸಕ್ಕೊಮ್ಮೆ ಆಗೋದು, ಪ್ರತಿ 15 ದಿವಸಕ್ಕೊಮ್ಮೆ ಆಗೋದು, 20 ದಿವಸಕ್ಕೊಮ್ಮೆ ಆಗೋದು, ಅಥವಾ 10 ದಿವಸಕ್ಕೆ ಆಗೋದು, ಇಲ್ಲ ಒಂದು 2 ತಿಂಗಳಿಗೊಮ್ಮೆ. 2 ತಿಂಗಳು ಅವರಿಗೆ ಋತುಸ್ರಾವ ಆಗದೆ 2-3 ತಿಂಗಳ ನಂತರ ಪುನಃ ಒಮ್ಮೆ ರಕ್ತಸ್ರಾವ ಆಗುವಂಥದ್ದು. ಸೊ ಅದು ಅನಿಯಮಿತ ರಕ್ತಸ್ರಾವ. ಈ ಅನಿಯಮಿತ ರಕ್ತಸ್ರಾವದಲ್ಲಿ ಸಹ ಕೆಲವೊಮ್ಮೆ ತೀವ್ರ ರಕ್ತಸ್ರಾವನೂ ಆಗ್ಬೋದು, ಇಲ್ಲ ತುಂಬ ಕಡಿಮೆ ರಕ್ತಸ್ರಾವನೂ ಆಗ್ಬೋದು. ಈಗ 15 ದಿವಸಕ್ಕೊಮ್ಮೆ ಆದರೂ 3-4 ದಿವಸ ಆಗಿ ಮತ್ತೆ ಅದು ಹಾಗೇ ನಿಂತು ಹೋಗ್ಬೋದು, ಇಲ್ಲ 15 ದಿವಸ ಆಗಿ ಪುನಃ 15 ದಿವಸ ಬ್ಲೀಡಿಂಗ್ ಆಗ್ಬೋದು, ರಕ್ತಸ್ರಾವ ಆಗ್ಬೋದು, ಇಲ್ಲ 2-3 ತಿಂಗಳಿಗಾಗಿ ಒಂದು 4-5 ದಿವಸ ಆಗಿ ಹಾಗೇ ರಕ್ತಸ್ರಾವ ನಿಂತು ಹೋಗ್ತದೆ ಆಟೋಮೆಟಿಕ್ ಆಗಿ, ಸಹಜವಾಗಿ. ಇಲ್ಲ ಕೆಲವೊಮ್ಮೆ ಏನಾಗ್ತದೆ 2-3 ತಿಂಗಳ ನಂತರ ಆಗಿ 15-20-1 ತಿಂಗಳವರೆಗೆ ಸಹ ರಕ್ತಸ್ರಾವ ಆಗುವಂಥದ್ದಿದೆ. ಸೊ ಅದು ಒಂದು ಅನಿಯಮಿತ ಅಂದರೆ ಇಷ್ಟೇ ದಿವಸಗಳಿಗೆ ಒಮ್ಮೆ ಆಗೋದು ಅಂತ ಇರುವುದಿಲ್ಲ. ಇನ್ನೊಂದು ಅದರ ಅಮೌಂಟ್ ಅಥವಾ ಪ್ರಮಾಣದಲ್ಲಿ, ರಕ್ತಸ್ರಾವದ ಪ್ರಮಾಣದಲ್ಲಿ ಸಹ ಹೆಚ್ಚು ಕಡಿಮೆ ಆಗ್ತದೆ. ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಅದು ಹೀಗೆ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಒಬ್ಬರೊಬ್ಬರ ದೈಹಿಕ ಪ್ರಕೃತಿ ಒಂದೊಂದು ಥರ ಇರ್ತದೆ. ಸೊ ಅದರ ಮೇಲೆ ಅವರಲ್ಲಿ ಆಗುವ ಆ ದೈಹಿಕ ಬದಲಾವಣೆಗಳಿಗೆ ಅನುಸಾರವಾಗಿ ರಕ್ತಸ್ರಾವ ಆಗ್ತದೆ ಒಂದು. ಇನ್ನೊಂದು ಹಾಟ್ ಫ್ಲೆಶಸ್ ಅಂತ ಹೇಳ್ತೇವೆ. ಹಾಟ್ ಫ್ಲೆಶಸ್ ಅಂತ ಹೇಳಿದ್ರೆ ಮೈ ತುಂಬ ಬೆವರುವಂಥದ್ದು. ಈಗ ಸರಿ ಇರ್ತಾರೆ, ಇನ್ನೊಂದು ಕ್ಷಣಕ್ಕೆ ತುಂಬ ಮೈ ಬಿಸಿಯಾದಾಗಾಗಿ ಮೈ ಬೆವರುವಂಥದ್ದು, ಮತ್ತು ತುಂಬ ಆಯಾಸ ಆಗುವಂಥದ್ದು, ಮತ್ತು ಈ ಮಾನಸಿಕ ಕಿರಿಕಿರಿ, ಬೇಸರ ಆಗೋದು, ವಿನಾಕಾರಣ ಅಳು ಬರುವಂಥದ್ದು, ಬೇರೆಯವ್ರ ಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಬರುವಂಥದ್ದು. ಆಮೇಲೆ ದೈಹಿಕವಾಗಿ ಸಹ ಕ್ಯಾಲ್ಶಿಯಂನ ಕೊರತೆ ಕಾಣಿಸ್ಬೋದು. ಇನ್ನೊಂದು ಇದೇನೆಂದರೆ ಹೃದ್ರೋಗದ ತೊಂದರೆಗಳು ಈ ಸಮಯದಲ್ಲಿ ಬರುವಂಥದ್ದು. ಈ ಮೆನೋಪಾಸ್ ಅಥವಾ ಋತುಬಂಧದ ಸಮಯದಲ್ಲಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂಥದ್ದು.
ಮತ್ತು ಥೈರಾಯ್ಡಲ್ಲಿ ವೇರಿಯೇಷನ್ ಆಗ್ತದೆ, ಥೈರಾಯ್ಡ್ ಹಾರ್ಮೋನ್ಸ್ ಇದರಲ್ಲಿ ವೇರಿಯೇಷನ್ ಆಗ್ಬೋದು ಈ ಸಂದರ್ಭದಲ್ಲಿ. ಅದಲ್ಲದೆ ನಾನು ಹೇಳಿದಾಗೆ ಮಾನಸಿಕವಾಗಿ ಸಹ ಕೆಲವೊಂದು ತೊಂದರೆಗಳು ಬರ್ಬೋದು. ಮತ್ತು ಮೂತ್ರ ವಿಸರ್ಜನೆ, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನಿಸೋದು, ಮತ್ತು ಚರ್ಮ ಸುಕ್ಕುಗಟ್ಟುವುದು, ಮತ್ತು ಈ ದೇಹದಲ್ಲಿ ಈ ಒಣಗುವಿಕೆ, ಈಗ ಚರ್ಮದಲ್ಲಿರ್ಬೋದು, ಕಣ್ಣಲ್ಲಿರ್ಬೋದು, ಅಥವಾ ಯಾವುದೇ ಮ್ಯೂಕೋಸಲ್ ಲೇಯರ್ ಅಂತ ಹೇಳ್ತೇವೆ, ಅದು ಜನನಾಂಗದಲ್ಲಿ ಸಹ ಇರ್ಬೋದು. ಸೊ ಹಾಗಾಗಿ ಆ ಒಣಗುವಿಕೆ ಅಂದರೆ ಆ ದೇಹದಲ್ಲಿ ಆ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗುವಂಥದ್ದು. ಸೊ ಅದು ಸಹ ಕಾಣಿಸ್ಕೊಳ್ಬೋದು. ಓಕೆ. ಈ ಒಂದು ಮೆನೋಪಾಸ್ ಟೈಮಲ್ಲಿ ನೀವು ಹೇಳಿದ್ರಿ 1 ತಿಂಗಳು ಬಿಟ್ಟು ಪೀರಿಯಡ್ಸ್ ಆಗ್ಬೋದು, ಆ ಥರ ನೀವು ಹೇಳಿದ್ರಿ. ಇನ್ನು ವರ್ಷಗಳು ಬಿಟ್ಟು ಆಗುವಂಥ ಏನಾದರೂ ಚಾನ್ಸಸ್ ಇರ್ತದೆ? 1 ವರ್ಷದ ನಂತರ ಸಹ ಆಗ್ಬೋದು. 1 ವರ್ಷಗಳವರೆಗೆ ಸಹ ಅವ್ರಿಗೆ ಆಗಲಿಲ್ಲ ಅಂದರೆ ಅವರ ಇದು ಋತುಬಂಧ ಅವರು ಆ ಹಂತಕ್ಕೆ ಅದು ಅವರು ತಲುಪಿದ್ದಾರೆ ಅಂತ ಅರ್ಥ. ಇಲ್ಲಾದರೆ ಏನಾಗ್ತದೆ ಅಂತ ಹೇಳಿದರೆ ಈ ಪ್ರೊಸೆಸ್ ಏನಿದೆ ಇದು ಒಂದು ಕೆಲವೊಬ್ಬರಿಗೆ 2 ವರ್ಷನೂ ತಗೊಳ್ಬೋದು, 3 ವರ್ಷನೂ ತಗೊಳ್ಬೋದು, ಅಥವಾ 1 ವರ್ಷದಲ್ಲಿ ಅದು ಕಂಪ್ಲೀಟ್ ಆಗಿ ಹಾಗೆ ಅನಿಯಮಿತ ಆಗಿ ಹಾಗೇನೆ ನಿಂತು ಹೋಗ್ಬೋದು. ಅದು ನಾನು ಆವಾಗಲೇ ಹೇಳಿದಾಗೆ ಅವರ ದೈಹಿಕ ಪ್ರಕೃತಿ ಮೇಲೆ ಇದಾಗಿ ಹಾಗೆ ಇರ್ತದೆ. ನೀವು ಒಂದು ಲಕ್ಷಣಗಳು ಹೇಳಿದ್ರಿ, ಈ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತ ಸುಮಾರು ಒಂದು ಹೇಳಿದ್ರಿ ಲಕ್ಷಣಗಳು. ಅದು ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನುವಂಥದ್ದು? ಅದು ಈಗ ಹೆಚ್ಚಾಗಿ ಈಗ ನೋಡಿ, ಮಹಿಳೆಯರಲ್ಲಿ ಅಂಡಾಶಯದಿಂದ ಪ್ರತಿ ತಿಂಗಳು ಅಂಡ ಬಿಡುಗಡೆ ಆಗುವಾಗ 2 ಥರದ ಹಾರ್ಮೋನುಗಳು ಉತ್ಪತ್ತಿ ಆಗ್ತದೆ. ಒಂದು ಈಸ್ಟ್ರೋಜನ್, ಇನ್ನೊಂದು ಪ್ರೊಜೆಸ್ಟರಾನ್ ಅಂತ. ಸೊ ಅದು ಏನು ಮಾಡ್ತದೆ, ಈ ಹಾರ್ಮೋನುಗಳು ಸಂತಾನೋತ್ಪತ್ತಿಯ ಕ್ರಿಯೆಯಲ್ಲಿ ಮಾತ್ರ ಸಹಾಯ ಮಾಡುವಂಥದ್ದಲ್ಲ, ಅಥವಾ ಆ ಬದಲಾವಣೆಗಳಿಗೆ ಮಾತ್ರ ಮೀಸಲಾಗಿಲ್ಲ. ಆ 2 ಹಾರ್ಮೋನುಗಳಿಂದ ದೇಹದ ಇತರ ಭಾಗಗಳು, ಅಂಗಾಂಗಗಳು, ಅವುಗಳ ಮೇಲೆ ಸಹ ಈ 2 ಹಾರ್ಮೋನುಗಳ ಪ್ರಭಾವ ಇರ್ತದೆ. ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಇದು ಪ್ರಭಾವ ಇದ್ದೇ ಇರ್ತದೆ. ಎಲ್ಲ ಭಾಗಗಳ ಮೇಲೆ, ದೇಹದ ಇತರ ಅಂಗಗಳ ಮೇಲೆ ಸಹ ಅದರ ಪ್ರಭಾವ ಇರ್ತದೆ. ಸೊ ಹಾಗಾಗಿ ಈಗ ಅಂಡಾಶಯ ತನ್ನ ಕ್ರಿಯಾಶೀಲತೆ ಕಳ್ಕೊಳ್ತಾ ಇರೋದ್ರಿಂದ ಈ 2 ಹಾರ್ಮೋನುಗಳ ಕೊರತೆ ಅಥವಾ ಅಸಮತೋಲನ ಕಾಣಿಸ್ಕೊಳ್ತದೆ. ಈ 2 ಹಾರ್ಮೋನುಗಳ ಅಸಮತೋಲನದಿಂದಾಗಿ ಬಾಕಿ ಎಲ್ಲ ಅಂಗಾಂಗಗಳಲ್ಲಿ ಸಹ ನಾವು ತೊಂದರೆಗಳನ್ನು ಕಾಣಬಹುದು. ಆ ರೀತಿಯಾಗಿ ಮತ್ತೆ ಡಾಕ್ಟರ್ ಇವಾಗ ಹೇಳಿದ್ರಿ ಅಕಾಲಿಕ ಋತುಬಂಧ ಅಂತ, ಅದರ ಬಗ್ಗೆ ನೀವು ಮಾಹಿತಿ ನೀಡ್ತೇನೆ ಹೇಳಿದ್ರಿ. ಅದು ಅಕಾಲಿಕ ಋತುಬಂಧ ಅಂದರೆ ಈಗ ಯಾರಿಗೆ ಆದರೆ ಒಂದು 40 ವಯಸ್ಸಿನ ಒಳಗಡೆನೆ ಋತುಬಂಧ ಆದರೆ ಅದಕ್ಕೆ ಅಂದರೆ ತುಂಬ ಬೇಗ ಆಗಿ ಋತುಬಂಧ ಆಗಿರುವಂಥದ್ದು. ಸೊ ಅದಕ್ಕೆ ಅಕಾಲಿಕ ಋತುಬಂಧ ಅಂತ ಹೇಳ್ತೇವೆ. ಅದಕ್ಕೆ ಮುಖ್ಯವಾಗಿ ಸಾಮಾನ್ಯವಾಗಿ ನಾವು ಕಂಡುಬರುವಂಥದ್ದು ಒಂದು, ಈಗ ಯಾವುದೇ ಕಾರಣಕ್ಕೆ ಶಸ್ತ್ರಕ್ರಿಯೆ ಮಾಡಿದಿದ್ರೆ, ಶಸ್ತ್ರಕ್ರಿಯೆ ಮಾಡಿ ಅವರ ಅಂಡಾಶಯವನ್ನು ತೆಗೆದಿದ್ದರೆ, ಸೊ ಆಗ ಆ ಅಂಡಾಶಯವೇ ಇಲ್ಲದೇ ಇರೋದ್ರಿಂದ ಆ ಹಾರ್ಮೋನುಗಳ ಕೊರತೆಯಿಂದಾಗಿ ಅವರಿಗೆ ತಕ್ಷಣ ಋತುಬಂಧ ಆಗುವಂಥದ್ದು. ಅದಕ್ಕೆ ಕೆಲವೊಂದು ಕಾರಣ ಇರ್ಬೋದು, ಈಗ ಅಂಡಾಶಯದ ಕ್ಯಾನ್ಸರ್ ಇರ್ಬೋದು. ಸೊ ಹಾಗೆ ಅದರಿಂದಾಗಿ ತೆಗಿಲೇಬೇಕಾಗ್ತದೆ. ಸೊ ಅಂತಹ ಶಸ್ತ್ರಕ್ರಿಯೆ ನಡೆಸುವಾಗ ಅದನ್ನು ತೆಗೆದುದ್ರಿಂದ ಅವರಿಗೆ ತಕ್ಷಣವೇ ಋತುಬಂಧ ಆಯಿತು. ಸೊ ಅದು 40 ವಯಸ್ಸಿನ ಒಳಗಡೆನೆ ಆಗಬಹುದು. ಇನ್ನು ಕೆಲವೊಂದು ಔಷಧಗಳ ಸೇವನೆ, ಔಷಧಗಳು ಅಂತ ಹೇಳಿದರೆ ಈಗ ಕ್ಯಾನ್ಸರಿಗೆ ಕೊಡುವಂಥ ಕೀಮೊಥೆರಪಿ ಅಂತ ಹೇಳ್ತೇವೆ. ಸೊ ಅದರಿಂದಾಗಿ ಸಹ ಅವರಿಗೆ ಬೇಗ ಋತುಬಂಧ ಆಗಬಹುದು. ಇಲ್ಲ ಕೆಲವೊಂದು ಔಷಧಗಳು, ಈ ಮಾನಸಿಕ ರೋಗಗಳಿಗೆ ಕೊಡುವಂಥ ಕೆಲವೊಂದು ಔಷಧಗಳು, ಅದರಿಂದ ತಾತ್ಕಾಲಿಕವಾಗಿ ಋತುಬಂಧ ಆಗ್ತದೆ. ಅವರು ಅದನ್ನು ಕಂಟಿನ್ಯೂಸ್ ಆಗಿ ತಗೊಳ್ಳದೇ ಇದ್ದರೆ, ಸ್ವಲ್ಪ ಮಧ್ಯದಲ್ಲಿ ನಿಲ್ಲಿಸಿದರೆ ಆವಾಗ ಅದು ಪುನಃ ವಾಪಸ್ ಕ್ರಿಯೆ ಅನ್ನುವಂಥದ್ದು ಪುನಃ ಆರಂಭಗೊಳ್ಬೋದು. ಆದರೆ ಕೆಲವೊಮ್ಮೆ ಏನಾಗ್ತದೆ, ಅವರು ಕಂಟಿನ್ಯೂಸ್ ವರ್ಷಗಟ್ಟಲೆ ತಗೊಳ್ಳೋದ್ರಿಂದ ಅವರಿಗೆ ಬೇಗ ಋತುಬಂಧ ಆಗ್ತದೆ. ಹಾಗೆಯೇ ಈ ಕೆಲವೊಂದು ಸಮಸ್ಯೆಗಳು ನಾನು ಹೇಳಿದೆ ಅಲ್ಲ, PCOD, ಆ ಸಮಸ್ಯೆಗಳಿರುವವರಿಗೆ ಸಹ ಪ್ರತಿ ತಿಂಗಳು ತುಂಬ ಫಾಲಿಕಲ್ಸ್ ವೇಸ್ಟ್ ಆಗೋದ್ರಿಂದ ಸೊ ಅವರಿಗೆ ಸಹ ಯಾಕಂದರೆ ಈ ಅಂಡಾಶಯದಲ್ಲಿ ಈ ಅಂಡ ಬಿಡುಗಡೆ ಮಾಡುವಂಥ ಫಾಲಿಕಲ್ಸ್ ಏನಿದೆ ಅದು ಲಿಮಿಟೆಡ್ ಇರ್ತದೆ. ಅಂದರೆ ಬೈ ಬರ್ತ್ ಅವರು ಹುಟ್ಟುವಾಗಲೇ ಈ ಮಹಿಳೆಗೆ ಇವರ ಜೀವಿತಾವಧಿಯಲ್ಲಿ ಇಷ್ಟು ಅಂಡ ಬಿಡುಗಡೆ ಆಗಬೇಕು ಅಂತ ಆ ಅಂಡಾಶಯದಲ್ಲಿ ಅದು ಅಷ್ಟೇ ಫಾಲಿಕಲ್ಸ್ ಇರುವಂಥದ್ದು. ಸೊ ಪ್ರತಿ ತಿಂಗಳು ಆ ಫಾಲಿಕಲ್ಸ್ PCODಯಲ್ಲಿ ಸಮಸ್ಯೆಗಳಲ್ಲಿ ಏನಾಗ್ತದೆ, ತುಂಬ ಫಾಲಿಕಲ್ಸ್ ಯೂಸ್ ಆಗಿ ವೇಸ್ಟ್ ಆಗೋದ್ರಿಂದ ಸೊ ಅದು ಬೇಗ ಎಕ್ಸಾಸ್ಟ್ ಆಗ್ತದೆ, ಅಂಡಾಶಯ ಬೇಗ ತನ್ನ ಕ್ರಿಯಾಶೀಲತೆಯನ್ನು ಕಳ್ಕೊಳ್ತದೆ. ಸೊ ಅದರಿಂದಾಗಿ ಅಕಾಲಿಕ ಋತುಬಂಧ ಆಗುವಂಥ
ಅಕಾಲಿಕ ಋತುಬಂಧ ಏನು, ಯಾಕಾಗಿ ಬರುತ್ತೆ ಅನ್ನುವಂಥ ಬಗ್ಗೆ ಡಾಕ್ಟರ್ ನೀವು ಹೇಳಿದ್ರಿ. ಇನ್ನು ಈ ಒಂದು ಋತುಬಂಧ ಸಮಯದಲ್ಲಿ ಆಹಾರದ ಪ್ರಾಮುಖ್ಯತೆಗಳ ಬಗ್ಗೆ ನೀವು ನಮಗೊಂದು ತಿಳಿಸ್ಕೊಡ್ಬೋದು? ನೋಡಿ, ಈಗ ಹೆಚ್ಚಾಗಿ ಏನಂತ ಹೇಳಿದರೆ, ನಮ್ಮ ಜೀವನ ಶೈಲಿಯಿಂದಾಗಿಯೇ ನಮಗೆ ಎಷ್ಟೊಂದು ರೋಗಗಳು ಬರುವಂಥದ್ದು ಇರ್ತದೆ. ಇದು ಋತುಬಂಧ ಅನ್ನುವಂಥದ್ದು ಒಂದು ಸಹಜ ಪ್ರಕ್ರಿಯೆ ಆದರೂ ಸಹ ನಾನು ನಿಮಗೆ ಆವಾಗಲೇ ಹೇಳಿದಾಗೆ ಎಷ್ಟೊಂದು ಲಕ್ಷಣಗಳು ಅದು ವಿಪರೀತವಾಗಿ ಆ ಮಹಿಳೆಗೆ ತೊಂದರೆಯನ್ನು ಸಹ ಕೊಡ್ಬೋದು. ಸೊ ಅದಕ್ಕೆ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆಗಳನ್ನು ಅವರು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಸೊ ಮೊದಲನೇದಾಗಿ ಅವರು ಒಂದು ಸಮತೋಲಿತ ಆಹಾರ ಅಥವಾ ಸಂತುಲಿತ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೇವೆ. ಸೊ ಅಂಥ ಆಹಾರವನ್ನೇ ತಗೊಳ್ಬೇಕು. ಅದರಲ್ಲಿ ಎಲ್ಲದೂ ಬೇಕು. ಈಗ ನಾವೇನು ಹೇಳ್ತೇವೆ, ಶರ್ಕರೆ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ, ಪ್ರೋಟೀನ್ ಅಂತ ಹೇಳ್ತೇವೆ, ಹಾಗೆಯೇ ಕೊಬ್ಬಿನ ಅಂಶ ಇರುವಂಥದ್ದು ಫ್ಯಾಟ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಎಲ್ಲದೂ ಬೇಕು, ಆದರೆ ಲಿಮಿಟೆಡ್, ಅಂದರೆ ಒಂದು ನಿಯಮಿತವಾಗಿ ಅವರು ತಗೊಳ್ಬೇಕಾಗ್ತದೆ. ಮತ್ತು ಈ ಸಮಯದಲ್ಲಿ ನಾನು ಆವಾಗಲೇ ಹೇಳಿದಾಗೆ ಸ್ವಲ್ಪ ಮಟ್ಟಿನ ಕ್ಯಾಲ್ಶಿಯಂ ಕೊರತೆ ಕಾಣಿಸೋದ್ರಿಂದ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ತಗೊಂಡಷ್ಟು ಒಳ್ಳೆಯದು, ಆಯಿತಾ. ಸೊ ಅದರಲ್ಲಿ ಸಹ ಈಗ ಕೆಲವರಿಗೆ ಮೊಸರು ಆಗೋದಿಲ್ಲ, ಮಜ್ಜಿಗೆ ತಗೊಳ್ಳಿ. ಹಾಗೆ ನಾವು ಕೆಲವೊಂದು ಸಲಹೆಗಳನ್ನು ಕೊಡ್ತೇವೆ. ಮತ್ತು ಇನ್ನೊಂದು ಹೇಗೆ ಅಂದರೆ, ಕಡಿಮೆ ಕೊಬ್ಬಿರುವಂತಹ ಮಾಂಸಾಹಾರವನ್ನು ಉಪಯೋಗ ಮಾಡ್ಬೋದು. ಈಗ ಕೆಲವೊಂದು ಈಗ ರೆಡ್ ಮೀಟ್ ಅಂತ ಹೇಳ್ತೇವೆ, ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುವಂತಹ ಅಂಥ ಆಹಾರಗಳನ್ನು ಅವರು ಆದಷ್ಟು ಕಡಿಮೆ ಮಾಡಬೇಕು. ಹಾಗೆಯೇ ಕರಿದ ಪದಾರ್ಥಗಳು ಏನು ಹೇಳ್ತೇವೆ, ಡೀಪ್ ಫ್ರೈಡ್ ಐಟಮ್ ಅಂತ ಏನು ಹೇಳ್ತೇವೆ, ಕರಿದಂಥ ಪದಾರ್ಥಗಳನ್ನು ಆದಷ್ಟು ಕಡಿಮೆ ತಗೊಳ್ಬೇಕು. ಹಾಗೆಯೇ ಆಯುರ್ವೇದದಲ್ಲಿ ಹೇಳೋದಾದರೆ ಆ ಟೈಮಲ್ಲಿ ನಮ್ಮ ದೇಹ, ನಾನು ಹೇಳಿದಾಗೆ ತ್ರಿದೋಷಗಳಿಂದ ಕೂಡಿದೆ, ವಾತ ಪಿತ್ತ ಮತ್ತು ಕಫದಿಂದ. ಸೊ ಈ ವಯಸ್ಸಲ್ಲಿ ಏನಿದೆ, ಆ ಮಧ್ಯ ವಯಸ್ಸಿನ ನಂತರ ಅವರು ವೃದ್ಧಾವಸ್ಥೆಗೆ ಹೋಗೋದ್ರಿಂದ ಸೊ ಆ ಸಮಯದಲ್ಲಿ ವಾತದೋಷದ ಅಂಶ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಆಯುರ್ವೇದದಲ್ಲಿ ಏನು ಪರಿಹಾರ ಹೇಳ್ತಾರೆ ಅಂದರೆ, ಆ ಟೈಮಲ್ಲಿ ಅವರು ಆದಷ್ಟು ಶುದ್ಧ ಗೋವಿನ ತುಪ್ಪ, ಇದು ಗೋವಿನ ಶುದ್ಧ ತುಪ್ಪ. ಯಾಕಂದರೆ ಈಗ ಎಲ್ಲ ನೀವು ಮಾರ್ಕೆಟಿಂದ ತಗೊಂಡು ಬಂದರೆ ಅದಕ್ಕೆ ಡಾಲ್ಡಾ ಅದು ಇದೆಲ್ಲ ಮಿಕ್ಸ್ ಮಾಡಿ, ವನಸ್ಪತಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ನಿಮ್ಮ ಮನೆಯಲ್ಲೇ ನೀವು ಮಾಡಿದಿದ್ರೆ ಒಳ್ಳೆಯದು. ಕೆಲವ್ರು ಕೇಳ್ಬೋದು, ಆ ಟೈಮಲ್ಲಿ ತೂಕ ಹೆಚ್ಚಾಗ್ತದೆ, ತುಪ್ಪ ತಿನ್ನೋದು ಹಾಗೆ ಹೀಗೆ ಅಂತ. ನಾನು ಆವಾಗಲೇ ಹೇಳಿದಾಗೆ ನೋಡಿ, ಅದನ್ನು ಅಂದರೆ ಒಂದು ನಿಯಂತ್ರಿತವಾಗಿ, ಅಂದರೆ ಕಂಟ್ರೋಲಲ್ಲಿ ಸ್ವಲ್ಪ ತಗೊಂಡ್ರೆ ಹಾಗೆ ಏನೂ ಆಗೋದಿಲ್ಲ, ಅರ್ಥ ಆಯ್ತಾ. ಹಾಗೆಯೇ ಇನ್ನೊಂದು ಪರಿಹಾರ ಶುದ್ಧವಾದ ತಿಲತೈಲ, ಅಂದರೆ ಎಳ್ಳೆಣ್ಣೆ. ಸೊ ಅದರ ಉಪಯೋಗ ಸಹ ಮಾಡಬಹುದು. ಅದನ್ನು ಸಹ ಒಂದು ನಿಯಮಿತವಾಗಿ ಅಂದರೆ ನಿಯಂತ್ರಿತವಾಗಿ ನಿಯಮಿತವಾಗಿ ಎರಡೂ ಕೂಡ ಸೊ ಉಪಯೋಗ ಮಾಡಿದರೆ, ಆಹಾರದಲ್ಲಿ ತಗೊಂಡ್ರೆ ಅದರಿಂದ ಸ್ವಲ್ಪ ಮಟ್ಟಿಗೆ ಆ ಲಕ್ಷಣಗಳಿಂದ ಅವರು ಪರಿಹಾರವನ್ನು ಕಂಡುಕೊಳ್ಬೋದು. ಡಾಕ್ಟರ್, ಇನ್ನು ಈ ಜಂಕ್ ಫುಡ್ಸ್ ಬಗ್ಗೆ ನೀವೇನು ಹೇಳ್ತೀರಾ? ಜಂಕ್ ಫುಡ್, ಈಗ ಜಂಕ್ ಫುಡ್ ಅಂತ ಹೇಳಿದರೆ ನೋಡಿ, ಈಗ ಜಂಕ್ ಫುಡ್ ಅಂತ ಏನು ಹೇಳಿದರೆ ಅದರಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಕಡಿಮೆ ಇರ್ತದೆ. ಅಂದರೆ ಪೋಷಕಾಂಶ ನಮಗೆ ಏನು ಬೇಕು ಬಾಡಿಗೆ, ದೇಹಕ್ಕೆ, ಅದರ ಅಂಶ ಕಡಿಮೆ ಇರ್ತದೆ. ಅದರಲ್ಲಿ ಕೊಬ್ಬಿನ ಅಂಶವೇ ಜಾಸ್ತಿ ಇರುವಂಥದ್ದು, ಆಯಿತಾ. ಸೊ ಆ ಪೋಷಕಾಂಶಗಳು ಕಡಿಮೆ ಇರೋದ್ರಿಂದ ಅಂಥ ಆಹಾರಗಳನ್ನು ಆ ಸಮಯದಲ್ಲಿ ತಗೊಳ್ಳದೇ ಇದ್ದರೆ ಒಳ್ಳೆಯದು, ಅರ್ಥ ಆಯ್ತಾ. ಯಾಕಂದರೆ ಜಂಕ್ ಫುಡ್ ಅಂದರೆ ಏನು, ಅದಂದರೆ ನ್ಯೂಟ್ರಿಷನಲ್ಲಿ ಇಟ್ ಹ್ಯಾಸ್ ಝೀರೋ ವ್ಯಾಲ್ಯೂ, ಹಾಗೆ. ಓಕೆ, ಆ ರೀತಿಯಾಗಿ. ಇನ್ನು ಋತುಬಂಧಕ್ಕೆ ಯಾವ ರೀತಿಯಾಗಿ ಪರಿಹಾರ ಅನ್ನುವಂಥದ್ದು? ಈಗ ಋತುಬಂಧ ಅನ್ನುವಂಥದ್ದು ಒಂದು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ. ಸೊ ಅದಕ್ಕೆ ಅಂತ ಹೇಳಿ ಯಾವುದೇ ಥರದ ಔಷಧ ಆಗಲಿ ಚಿಕಿತ್ಸೆ ಆಗಲಿ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಮ್ಮೆ ನಾನು ಆವಾಗಲೇ ಹೇಳಿದ ಹಾಗೆ ಅನಿಯಮಿತ ರಕ್ತಸ್ರಾವ, ಅತಿಯಾದ ರಕ್ತಸ್ರಾವ, ಅನಿಯಮಿತನೂ ಹೌದು ಅತಿಯಾಗಿಯೂ ಹೌದು. ಸೊ ಅಂಥ ಸಂದರ್ಭಗಳಲ್ಲಿ ಅಥವಾ ಇದು ಹೃದ್ರೋಗಗಳ ಬರುವಂಥದ್ದು ಅಥವಾ ಕ್ಯಾಲ್ಶಿಯಂನ ಕೊರತೆ ಕಾಣಿಸುವಂಥದ್ದು, ಇಲ್ಲ ಮಾನಸಿಕವಾಗಿ ನಾನು ಹೇಳಿದವಾಗ ಆವಾಗ ತುಂಬ ಅಧಿಕ ಒತ್ತಡದಲ್ಲಿದ್ದರೆ ಆ ಸಮಯದಲ್ಲಿ, ಸೊ ಅಂಥ ಸಂದರ್ಭಗಳಲ್ಲಿ ಅವರಿಗೆ ಚಿಕಿತ್ಸೆಯ ಅವಶ್ಯಕತೆ ಇರ್ತದೆ. ಯಾಕಂದರೆ ತುಂಬ ರಕ್ತಸ್ರಾವ ಆಗ್ತಾ ಇದ್ದರೆ ಅವರಿಗೆ ರಕ್ತಹೀನತೆ ಆಗ್ಬೋದು, ರಕ್ತಹೀನತೆಯಿಂದ ಕೆಲವೊಂದು ಸಮಸ್ಯೆಗಳು ಉತ್ಪತ್ತಿ ಆಗ್ಬೋದು. ಸೊ ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ಮಾತ್ರ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಇನ್ನು ನಮ್ಮ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಪರಿಹಾರಗಳು ಇದಕ್ಕೆ ಇದೆ ಅನ್ನುವಂಥ? ಆಯುರ್ವೇದದಲ್ಲಿ ಈಗ ದೈಹಿಕ ಸಮಸ್ಯೆಗಳಿಗೆ ನಾನು ಹೇಳೋದಾದರೆ, ನಾವು ಈ ಅತಿಯಾದ ರಕ್ತಸ್ರಾವ ಮತ್ತು
ಕೆಲವೊಂದು ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಹೇಳ್ತವೆ. ಪಂಚಕರ್ಮ ಅಂತ ಹೇಳಿದರೆ ಶೋಧನ ಚಿಕಿತ್ಸೆ. ಅದು ಹೇಗೆ ಅಂದರೆ ಬಾಡಿಯನ್ನು ಕ್ಲೆನ್ಸಿಂಗ್, ಅಂದರೆ ಬಾಡಿಯನ್ನು ಒಂದು ಥರದಲ್ಲಿ ಕ್ಲೀನ್ ಮಾಡುವಂಥದ್ದು. ಸೊ ಈ ಸಮಸ್ಯೆಗಳಿಗೆ, ಋತುಬಂಧದ ಸಮಸ್ಯೆಗಳಿಗೆ ಅದರಲ್ಲಿ 5 ಶೋಧನಗಳಿದ್ದಾವೆ. ಆ ಎಲ್ಲ ಶೋಧನಗಳನ್ನು ನಾವು ಇವರಿಗೆ ಕೊಡೋದಿಲ್ಲ. ಸೊ ಅದರಲ್ಲಿ ಒಂದು ವಿರೇಚನ ಅಂತ ಹೇಳ್ತೇವೆ. ಸೊ ಆ ಒಂದು ಇದನ್ನು ಅವರಿಗೆ ಅವರ ದೇಹ ಪ್ರಕೃತಿ ಎಲ್ಲ ನೋಡಿ ಅದನ್ನು ನಾವು ಆ ಸಲಹೆಯನ್ನು, ಚಿಕಿತ್ಸೆಯನ್ನು ನೀಡ್ತೇವೆ. ಹಾಗೆಯೇ ಈಗ ಮಾನಸಿಕ ಒತ್ತಡ ಇರುವಂಥವರು, ಸೊ ಅಥವಾ ತುಂಬ ಖಿನ್ನತೆ ಇರುವಂಥವರು, ಸೊ ಅವರಿಗೆಲ್ಲ ಕೆಲವೊಂದು ರಿಲ್ಯಾಕ್ಸೇಷನ್ ಟ್ರೀಟ್ಮೆಂಟ್ ಕೊಡ್ತೇವೆ. ಟ್ರೀಟ್ಮೆಂಟ್ ಅಂತ ಹೇಳಿದರೆ ಈಗ ಈ ಅಭ್ಯಂಗ ಅಥವಾ ಮಸಾಜ್ ಮಾಡುವಂಥದ್ದು, ಶಿರೋಧಾರ ಅಂತ ಹೇಳ್ತೇವೆ. ಸೊ ಆ್ಯಸ್ ಸಚ್ ಈಗ ಶಿರೋಧಾರ, ಅಭ್ಯಂಗ ಎಲ್ಲ ಏನಿದೆ ಅದು ಪಂಚಕರ್ಮ ಚಿಕಿತ್ಸೆ ಅಲ್ಲ. ಅದು ನಾವು ಎಡಿಷ್ನಲ್ ಆಗಿ ಪಂಚಕರ್ಮಕ್ಕೆ ಪೂರಕವಾಗಿ ಕೊಡುವಂಥ ಚಿಕಿತ್ಸೆಗಳವೆಲ್ಲ. ಅದನ್ನೇ ಪಂಚಕರ್ಮ ಚಿಕಿತ್ಸೆ ಅಂತ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಸೊ ಹಾಗಲ್ಲ. ಸೊ ಅದನ್ನು ಈ ಮಾನಸಿಕ ಒತ್ತಡ ತುಂಬ ಇರುವವರಿಗೆ, ಅಂಥವರಿಗೆಲ್ಲ ಯೋಗ, ಆಸನಗಳು, ಧ್ಯಾನ ಅಂಥದ್ದನ್ನು ಸಹ ಚಿಕಿತ್ಸೆಯನ್ನು, ಆ ಥರದ ಚಿಕಿತ್ಸೆಗಳನ್ನು ಕೊಡ್ಬೋದು ಈ ಅಭ್ಯಂಗ ಶಿರೋಧಾರದ ಜೊತೆಗೆ. ಸೊ ಅವುಗಳನ್ನು ಸಹ ಕೊಡ್ಬೋದು. ಓಕೆ ಡಾಕ್ಟರ್, ಇಷ್ಟೊತ್ತು ಋತುಬಂಧ ಅಂದರೆ ಏನು, ಯಾವ ರೀತಿಯಾಗಿ ಅದನ್ನು ನಾವು ಅದರ ಲಕ್ಷಣಗಳನ್ನು ಪರಿಹಾರ ಮಾಡ್ಕೊಳ್ಬೋದು ಅನ್ನುವಂಥ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಡಾಕ್ಟರ್. ತುಂಬ ನೋಡಿದ್ರಲ್ವಾ ವೀಕ್ಷಕರೇ, ಋತುಬಂಧ ಅಂದರೆ ಏನು, ಯಾವ ರೀತಿಯಾದಂತಹ ಒಂದು ಲಕ್ಷಣಗಳು ಇದರಲ್ಲಿ ಕಂಡುಬರುತ್ತೆ, ಅಥವಾ ಅದರಿಂದ ನಾವು ಹೇಗೆ ಹೊರಬರ್ಬೋದು, ಅದೊಂದು ಸಾಮಾನ್ಯವಾಗಿ ನಡೆಯುವಂತಹ ಪ್ರಕ್ರಿಯೆ. ಆದರೂ ಕೂಡ ಅದರಲ್ಲಿರುವಂತಹ ಲಕ್ಷಣವನ್ನು ಯಾವ ರೀತಿಯಾಗಿ ಪರಿಹರಿಸ್ಕೊಳ್ಬೋದು ಅನ್ನುವಂಥ ಬಗ್ಗೆ ನಮಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆಶಾ ಅವರು ಮಾಹಿತಿಯನ್ನು ನೀಡಿದರು. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.